ಉದ್ಯೋಗವನ್ನು ಅರಸಿಕೊಂಡು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಿಂದ ಮಂಗಳೂರಿಗೆ ಬಂದ ತರಕಾರಿ ವ್ಯಾಪಾರಿ ಕರಾವಳಿಯಲ್ಲಿ ಮಾದರಿ ಕೃಷಿಕನಾಗಿ ಸಾಧನೆ ಮಾಡಿದ್ದಾರೆ. ಹಡಿಲು ಬಿದ್ದ ಗದ್ದೆಯನ್ನ ಮತ್ತೆ ತನ್ನ ಪ್ರಯತ್ನದ ಮೂಲಕ ಕೃಷಿ ಕಾರ್ಯ ಮಾಡಿ ಪ್ರಸ್ತುತ ಸುಮಾರು 50 ಎಕರೆ ಭೂಮಿಯಲ್ಲಿ ಭತ್ತ ಹಾಗೂ ವಿವಿಧ ತರಕಾರಿ ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೀತಾ ಇದ್ದಾರೆ. ಯಾರಿಂತಹ ಸಾಧಕ ಅಂತೀರಾ? ಬನ್ನಿ ಈ ವಿಶೇಷ ವರದಿ ನೋಡಿ. ಉದ್ಯೋಗ ಅರಸಿಕೊಂಡು ಮಂಗಳೂರಿಗೆ ಬಂದ ಕೋಲ್ಕತ್ತಾದ ಕೃಷಿಕ. ಹಡಿಲು ಬಿದ್ದ ಕೃಷಿ ಭೂಮಿಗೆ ಮರುಜೀವ ತುಂಬಿದ ಅನನ್ಯ ಸಾಧಕ. ಭಗೀರಥ ಪ್ರಯತ್ನದ ಮೂಲಕ 50 ಎಕರೆ ಭೂಮಿಯಲ್ಲಿ ಬಂಗಾರದ ಬೆಳೆ. ಕೃಷಿ ಚಟುವಟಿಕೆಯಿಂದ ವಿಮುಖವಾಗಿ ದೂರ ಸರಿಯುತ್ತಿರುವ ಇಂದಿನ ಜನತೆಗೆ ಜಾವೇದ್ ಅಲಿ ಮಾದರಿಯಾಗಿದ್ದಾರೆ. ಕೋಲ್ಕತ್ತಾದಲ್ಲಿ ತರಕಾರಿ ವ್ಯಾಪಾರ ಮಾಡುತ್ತಿದ್ದವರು ಕೆಲಸ ಅರಸಿಕೊಂಡು ಮಂಗಳೂರಿಗೆ ಬಂದು ಗುರುಪುರ ಪರಿಸರದಲ್ಲಿ 10-12 ವರ್ಷಗಳಿಂದ ಕೃಷಿ ಮಾಡದೆ ಖಾಲಿಯಾಗಿ ಬಿಟ್ಟಿದ್ದ ಹಡೀಲು ಗದ್ದೆಗಳನ್ನು ಮಾಲೀಕರೊಂದಿಗೆ ಮಾತುಕತೆಯ ಮೂಲಕ ಪಡೆದು ಕೃಷಿಯನ್ನ ಬೆಳೆಸಿ ಈಗ ಬಂಗಾರದ ಬೆಳೆಯನ್ನ ತೆಗೆಯುತ್ತಿದ್ದಾರೆ. ಕೇವಲ ಭತ್ತ ಮಾತ್ರವಲ್ಲದೆ ವಿವಿಧ ಬಗೆಯ ತರಕಾರಿ ಬೆಳೆಗಳನ್ನು ಬೆಳೆಸಿ ಅದನ್ನ ತೊಕ್ಕೊಟ್ಟಿನ ಮಾರುಕಟ್ಟೆಗೆ ಮಾರಾಟ ಮಾಡುತ್ತಿದ್ದಾರೆ. ಮೊದಲು ಊರಿನಲ್ಲಿ ಕೃಷಿ ಮಾಡುತ್ತಿದ್ದೆ, ಇಲ್ಲೇ ಏಕೆ ಕೃಷಿ ಮಾಡಬಾರದು ಎಂದು ನಿರ್ಧರಿಸಿದೆ. ಇಲ್ಲಿ ಉತ್ತಮ ಕೃಷಿ ಭೂಮಿಯೂ ಸಿಕ್ಕಿತು ಎನ್ನುತ್ತಾರೆ ಜಾವೇದ್ ಅವರು. मेरा कलकत्ता में वेजिटेबल का बिजनेस था. आज उधर से बेंगलोर में भेजता था. अभी इधर आके देखा इधर भी ज़मीन मिलता है बहुत, तो उधर ट्रांसपोर्ट ज़्यादा लगता है. उसी का बीच से इधर ज़मीन लिया. ज़मीन ला के सेठ लोग का साथ बुलाया जो मेरा को तो हेल्प करने का, इधर तरकारी बनाएगा. तो वो लोग प्यार से मेरा को दिया. इधर सब तो जंगल है ना, पड़ा रहेगा, कोई तो नहीं बनाता है. तो वो लोग बोला क्लीन रखो, साफ सफाई रखो, बनाओ. ಧಾನ್ಯ ಬೇರ್ಪಡಿಸಲು ಕೋಲ್ಕತ್ತಾದಿಂದಲೇ ತಂದ ಯಂತ್ರ. ಇನ್ನು ಒಂದು ವಿಶೇಷ ಅಂದ್ರೆ ಕೃಷಿಯಲ್ಲಿ ಶ್ರಮ ಮತ್ತು ಸಮಯವನ್ನ ಉಳಿಸಲು ಅವರು ಕೋಲ್ಕತ್ತಾದಿಂದಲೇ ಧಾನ್ಯವನ್ನ ಬೇರ್ಪಡಿಸುವ ಯಂತ್ರವನ್ನ ತರಿಸಿದ್ದಾರೆ. ಈ ಮೂಲಕ 30ರಿಂದ 40 ಜನರು ಮಾಡುವ ಕೆಲಸವನ್ನ ಕಡಿಮೆ ಸಮಯದಲ್ಲಿ ಕೆಲವೇ ಜನರಿಂದಲೇ ಮಾಡಿಸುತ್ತಿದ್ದಾರೆ. ಕೆಲಸ ವೇಗವಾಗಿ ಮುಗಿಯುವುದರ ಜೊತೆಗೆ ಖರ್ಚು ಕೂಡ ಕಡಿಮೆಯಾಗುತ್ತದೆ ಎನ್ನುತ್ತಾರೆ. इधर 10-12 साल हो गया इधर आके बनाता है हम. तो वो लोग प्यार से बोला तुम जितना दिन खुशी इधर रहो. और मशीन के स्पेशल बोलने से ये एक दिन में एक आदमी जो काम करेगा वही हिसाब से ये 40 आदमी का काम कर रहा है. ಬದನೆ, ಸೋರೆಕಾಯಿ, ಮೆಣಸು, ಹೂಕೋಸು, ಹೀರೆ ಬೆಳೆದು ಮಾದರಿ ಕೃಷಿಕ ಎನಿಸಿಕೊಂಡ ಅಲಿ ಅವರು ಕಳೆದ 2-3 ವರ್ಷಗಳಿಂದ ತಮ್ಮ ಮೂಲ ವೃತ್ತಿಯಾದ ಭತ್ತದ ಬೇಸಾಯದತ್ತ ಸಂಪೂರ್ಣವಾಗಿ ತಿರುಗಿದ್ದಾರೆ. ಗುರುಪುರ ಬೈಲುಪೇಟೆ ಹಾಗೂ ಶ್ರೀ ಜಂಗಮ ಸಂಸ್ಥಾನ ಮಠದ ಒಟ್ಟು 50 ಎಕರೆ ಹಡೀಲು ಗದ್ದೆಗಳಲ್ಲಿ ಕಜ್ಜೆ ಜಯ ಭತ್ತವನ್ನ ಬೆಳೆದಿದ್ದಾರೆ. ವರ್ಷಕ್ಕೆ 2 ಸೀಸನ್ ಕೃಷಿ ಬೆಳೆಯುತ್ತಾರೆ. ಹುಲ್ಲನ್ನ ಸ್ಥಳೀಯ ಗೋಶಾಲೆಗಳಿಗೆ ಕಡಿಮೆ ದರದಲ್ಲಿ ನೀಡುವ ಮೂಲಕ ನಿಜಾರ್ಥದಲ್ಲಿ ಕೃಷಿ ಯೋಗಿಯಾಗಿದ್ದಾರೆ. ರವೀಶ್ ಮಾಣಿಲ, ನಮ್ಮ ಕೂಡ ನ್ಯೂಸ್ 24x7 ಮಂಗಳೂರು.